ಹಾಯ್ ಎಲ್ಲರಿಗೂ. ಇವತ್ತು ನಾವು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗುತ್ತಿದ್ದೇವೆ. ಅಲ್ಲಿ ನನ್ನ ತಮ್ಮನ ಮಗನ ಅಕ್ಷರಾಭ್ಯಾಸ ಸೇವೆ ಉಂಟು, ಹಾಗೆ ನಾವು ಹೊರಡುತ್ತಿದ್ದೇವೆ. ಈಗ ನೋಡಿ, ಗಾಡಿ ರೆಡಿಯಾಗಿದೆ. ನಾವು ಸ್ವಲ್ಪ ಹೊರಡುವಾಗ ಸ್ವಲ್ಪ ಹೊತ್ತಾಯಿತು. ಈಗ ನಾವು ಇಲ್ಲಿಂದ ಹೊರಟೆವು. ಈಗ ಮಕ್ಕಳಿಗೆಲ್ಲ ಹಸಿವಾಗ್ತಿದೆ ಅಂತೆ. ನಾವು ಬೆಳಿಗ್ಗೆ ಏನು ಕೂಡ ಮಾಡಲಿಲ್ಲ, ಮನೆಯಲ್ಲಿ ಹೊರಡುವ ತಯಾರಿಯಲ್ಲಿ ಇದ್ದೆವು. ಹಾಗೆ ಏನು ಕೂಡ ಮಾಡಲಿಕ್ಕೆ ಆಗಲಿಲ್ಲ ಮನೆಯಲ್ಲಿ ತಿಂಡಿ. ಈಗ ನಾಷ್ಟ ಮಾಡಬೇಕು. ಹಾಗೆ ಹೋಟೆಲ್ ಎಲ್ಲಿದೆ ಅಂತ ನಾವೀಗ ಹುಡುಕ್ತಾ ಇದ್ದೇವೆ. ಹೋಟೆಲ್ ಸಿಕ್ಕಿದ ತಕ್ಷಣ ನಾವು ನಾಷ್ಟ ಮಾಡಿ ಮತ್ತೆ ಹೊರಡ್ತೇವೆ. ಹಾಗೆ ಈಗ ಒಂದು ಹೋಟೆಲ್ ಇದೆ ಅಂತ ಅಲ್ಲಿ ಕಾಣ್ತದೆ, ನೋಡುವ. ಈಗ ನೋಡಿ, ಒಂದು ಹೋಟೆಲ್ ಸಿಕ್ಕಿತು. ಈಗ ರಸ್ತೆ ಎರಡು ಕಡೆಗಳಲ್ಲಿ ಹೋಟೆಲ್ ಇದೆ. ಒಂದು ಹೋಟೆಲ್ಗೆ ಹೋಗಿ ನಾಷ್ಟ ಮಾಡಿ ಬರುವ ಅಂತ ಡಿಸೈಡ್ ಮಾಡಿದೆವು ನಾವು. ಈಗ ಹೋಟೆಲ್ಗೆ ಹೋದೆವು. ಅಲ್ಲಿ ಈಗ ಹೋಟೆಲ್ಗೆ ಹೋಗಿ ಒಬ್ಬೊಬ್ಬರು ಒಂದೊಂದು ತಿಂಡಿಯನ್ನು ಆರ್ಡರ್ ಮಾಡಿದೆವು. ಬೇಗ ಬೇಗ ತಿಂಡಿ ಎಲ್ಲ ತಂದು ಕೊಟ್ಟರು. ಇದು ನೋಡಿ, ದಹಿ ವಡೆ ಉಂಟು, ಮತ್ತು ಹೆಸರು ಉಂಟು, ಮತ್ತು ಕಡಲೆ ಅವಲಕ್ಕಿ ಉಂಟು, ಮತ್ತು ಶೀರ ಉಂಟು, ಮತ್ತು ಬನ್ಸ್ ಉಂಟು. ಒಬ್ಬೊಬ್ಬರು ಒಂದು ಬಗೆಯ ತಿಂಡಿಯನ್ನು ಆರ್ಡರ್ ಮಾಡಿ ತಿನ್ನಲಿಕ್ಕೆ ಕುಳಿತುಕೊಂಡೆವು. ತುಂಬ ರುಚಿಯಾಗಿತ್ತು ತಿಂಡಿ ಕೂಡ, ಮತ್ತು ಹೋಟೆಲ್ ಕೂಡ ಶುಚಿಯಾಗಿತ್ತು. ರುಚಿ ಮತ್ತು ಶುಚಿಯಾದ ತಿಂಡಿಯನ್ನು ತಿಂದೆವು. ಈಗ ನಮ್ಮದು ಇಲ್ಲಿ ನೋಡಿ, ಇಲ್ಲಿ ತಿಂಡಿ ತಿನಿಸುಗಳೆಲ್ಲ ಇದೆ. ಇದನ್ನು ನಾವು ಗಾಡಿಯಲ್ಲಿ ತಿನ್ನಲಿಕ್ಕೆ ತೆಗೆದುಕೊಂಡೆವು. ಮಕ್ಕಳಿಗೆ ತಿನ್ನಲಿಕ್ಕೆ ತೆಗೆದುಕೊಂಡೆವು ತಿಂಡಿಯನ್ನೆಲ್ಲ. ನೋಡಿ, ಇಲ್ಲಿ ಬನ್ಸ್ ಮತ್ತು ಸಾಂಬಾರು ಮತ್ತು ಚಟ್ನಿ ತುಂಬ ರುಚಿಯಾಗಿತ್ತು. ಇದು ಮಂಗಳೂರಿನ ಸ್ಪೆಷಲ್ ತಿಂಡಿ ಬನ್ಸ್. ಬೇಗ ಬೇಗ ತಿಂಡಿ ಆರ್ಡರ್ ಮಾಡಿದ ತಕ್ಷಣ ತಂದು ಕೊಟ್ಟರು. ಮತ್ತು ನಮ್ಮದು ನೋಡಿ, ಇವನು ನನ್ನ ತಮ್ಮನ ಮಗ. ಇವನ ಹೆಸರಲ್ಲಿ ಅಕ್ಷರಾಭ್ಯಾಸ ಸೇವೆ ಉಂಟು ಹೊರನಾಡುವಿನಲ್ಲಿ. ಈಗ ಇವನಿಗೆ ಮಸಾಲೆ ದೋಸೆ ಬೇಕಂತೆ. ಇಲ್ಲಿ ಮಸಾಲೆ ದೋಸೆ ಇಲ್ಲ, ಮತ್ತು ಎಲ್ಲ ತಿಂಡಿ ಉಂಟು. ಇವನಿಗೆ ಹೋಟೆಲ್ಗೆ ಹೋದ ತಕ್ಷಣ ಮಸಾಲೆ ದೋಸೆ ತಿನ್ನೋದಿಲ್ಲ, ಸುಮ್ಮನೆ ಹೇಳೋದು ಮಸಾಲೆ ದೋಸೆ ಅಂತ. ಅವನಿಗೊಂದು ಇಷ್ಟ, ಅದು ತುಂಬ ದೊಡ್ಡದು ಬರ್ತದಲ್ಲ ಮಸಾಲೆ ದೋಸೆ, ಹಾಗೆ ನೋಡಲಿಕ್ಕೆ ಇಷ್ಟ. ಅಲ್ಲಿಂದ ತಿಂದು ಹೊರಟೆವು ನಾವು. ಇನ್ನು ಹೋಗುವಾಗ ಫಾರೆಸ್ಟ್ ಏರಿಯಾ ಸಿಗ್ತದೆ, ಮತ್ತು ಚೆಕ್ ಪೋಸ್ಟ್ ಕೂಡ ಬರ್ತದೆ. ಈಗ ಇನ್ನು ಒಂದು ಅಲ್ಲಿ ನಿಲ್ಲಬೇಕು ಚೆಕ್ ಪೋಸ್ಟಲ್ಲಿ. ಇಲ್ಲಿ ನಡುವೆ ಹೋಗುವಾಗ ಚೆಕ್ ಪೋಸ್ಟ್ ಸಿಗ್ತದೆ. ಇಲ್ಲಿ ಒಂದು ನೋಡಿ, ಇಲ್ಲಿ ಚೆಕ್ ಪೋಸ್ಟ್ ಸಿಗ್ತದೆ. ಅಲ್ಲಿ ನಾವು ನಮ್ಮ ಗಾಡಿಯ ನಂಬರನ್ನು ಅಲ್ಲಿ ಹೇಳಿ ಅಲ್ಲಿ ಒಂದು ಶೀಟ್ ಕೊಡ್ತಾರೆ. ಅದನ್ನು ತಗೊಂಡು ನಾವು ನಂತರ ಹೊರಟೆವು. ಇದು ಫಾರೆಸ್ಟ್ ಏರಿಯಾ. ಇಲ್ಲಿಂದ ಫಾರೆಸ್ಟ್ ಏರಿಯಾ ಸ್ಟಾರ್ಟ್ ಆಗ್ತದೆ. ನಮ್ಮ ಗಾಡಿಯ ನಂಬರೆಲ್ಲ ಬರೆಸಬೇಕಲ್ಲಿ. ಒಂದು ಚೀಟಿ ಕೊಡ್ತಾರೆ, ಅದರಲ್ಲಿ ಇನ್ನೊಂದು ಚೆಕ್ ಪೋಸ್ಟ್ ಸಿಗ್ತದೆ, ಅಲ್ಲಿ ಅದನ್ನು ಕೊಡಬೇಕು. ನಾವೀಗ ಅವರ ಅಂಡರಲ್ಲಿ ಇರ್ತೇವೆ. ನೋಡಿ, ಇಷ್ಟೊಂದು ಸುಂದರವಾದ ವಾತಾವರಣ, ತುಂಬ ಖುಷಿಯಾಗ್ತದೆ. ಬೆಳಿಗ್ಗೆ ಹೊರಡುವಾಗ, ಇಂಥ ವಾತಾವರಣದಲ್ಲಿ ಹೊರಡುವಾಗ ತುಂಬ ಖುಷಿಯಾಗ್ತದೆ. ಚಿಕ್ಕಮಗಳೂರು ಜಿಲ್ಲೆ ಅಲ್ಲ ಇದು, ಹಾಗೆ ತುಂಬ ಅರಣ್ಯ ಪ್ರದೇಶ, ಗುಡ್ಡಗಾಡು ಪ್ರದೇಶ. ತುಂಬ ಸುಂದರವಾದ ವಾತಾವರಣ, ಪರಿಸರ ಕೂಡ ತುಂಬ ಚೆನ್ನಾಗಿದೆ. ನೋಡಿ, ಇಲ್ಲಿ ಈಗ ಒಂದು ಸಣ್ಣ ಗುಡಿ ಸಿಗ್ತದೆ ಹೋಗುವಾಗ. ನೋಡಿ, ಇದು ಗುಡಿ. ಈ ಗುಡಿಯಲ್ಲಿ ಎಲ್ಲರೂ ಕಾಣಿಕೆ ಹಾಕಿ ಹೊರಡ್ತಾರೆ. ಯಾರೇ ಬರಲಿ, ಯಾವ ಗಾಡಿಯವರೇ ಬರಲಿ, ಬಂದು ಇಲ್ಲಿ ನಿಲ್ಲಿಸಿ ಕಾಣಿಕೆ ಹಾಕಿ ಹೊರಡ್ತಾರೆ. ಇಲ್ಲಿಂದ ಬಸ್ಸಿನವರಾಗಿರ್ಬೋದು, ಕಾರಿನವರಾಗಿರ್ಬೋದು, ಯಾರೇ ಬಂದರೂ ಇಲ್ಲಿ ಒಂದು ಕಾಣಿಕೆ ಹಾಕಿ ದೇವರ ಪ್ರಸಾದವನ್ನು ಹಾಕಿ ಹೊರಡ್ತಾರೆ. ಅಲ್ಲಿ ಅರಣ್ಯ ದೇವರು ಅಂತ ಹೇಳ್ತಾರೆ. ಅಲ್ಲಿ ಅರಣ್ಯದ್ದು ದೇವರು ಹೇಳ್ತಾರೆ. ಅಲ್ಲಿ ಗುಡಿ ಇರ್ತದೆ. ನೋಡಿ, ಇದೆಲ್ಲ ಫಾರೆಸ್ಟ್ ಏರಿಯಾ, ತುಂಬ ಚೆನ್ನಾಗಿದೆ ನೋಡಲಿಕ್ಕೆ, ತುಂಬ ಸುಂದರವಾಗಿದೆ. ನಮಗೂ ಕೂಡ ಖುಷಿ ಆಗ್ತದೆ ಹೋಗುವಾಗ. ನೋಡಿ, ಇಲ್ಲಿ ಗದ್ದೆಗಳಿದೆ, ಹೊಲ ಗದ್ದೆಗಳಿದೆ. ಮತ್ತು ಇಲ್ಲಿ ಇನ್ನೊಂದು ದೇವಸ್ಥಾನ ಬರ್ತದೆ, ದಕ್ಷಿಣ ಕಾಶಿ ಅಂತ ಹೇಳ್ತಾರೆ ಅದನ್ನು. ಈಗ ಬರ್ತದೆ ಸ್ವಲ್ಪ ಹೊತ್ತಿನ ನಂತರ.
ನಾವು ಅಲ್ಲಿಗೆ ಹೋದೆವು ನೋಡಿ. ಇದು ದಕ್ಷಿಣ ಕಾಶಿ ಕಲಶ ಅಂತ ಹೇಳ್ತಾರೆ. ಮೂಡಿಗೆರೆ, ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನಲ್ಲಿದೆ ಇದು. ದಕ್ಷಿಣ ಕಾಶಿ ಅಂತಲೂ ಹೇಳ್ತಾರೆ. ಕಲಶೇಶ್ವರ ದೇವಸ್ಥಾನ, ಇಲ್ಲಿ ಶಿವ ದೇವರಿದ್ದಾರೆ. ಈಶ್ವರ ದೇವಸ್ಥಾನ ಅಂತ ಹೇಳ್ತಾರೆ. ಶಿವದೇವರ ದೇವಸ್ಥಾನ ಕಲಶೇಶ್ವರ ಅಂತ ಹೇಳ್ತಾರೆ. ಇಲ್ಲಿ ಕೂಡ ನಾವು ಸೇವೆಯನ್ನೆಲ್ಲ ಮಾಡಿ ದೇವರಿಗೆ ಕೈ ಮುಗಿದು ಕಾಣಿಕೆಯನ್ನೆಲ್ಲ ಹಾಕಿ ಅಲ್ಲಿಂದ ಹೊರಟೆವು. ಇಲ್ಲಿ ಹೊರಗಿದ್ದು ಮಾತ್ರ ನಾನು ವೀಡಿಯೋ ಮಾಡಲಿಕ್ಕೆ ಆದದ್ದು. ಒಳಗಿದ್ದೆಲ್ಲ ದೇವಸ್ಥಾನದ ಒಳಗಿದ್ದು ದೇವರದೆಲ್ಲ ವೀಡಿಯೋ ತೆಗಲಿಕ್ಕೆ ಆಗಲಿಲ್ಲ. ಸುತ್ತಮುತ್ತಲಿದ್ದು ಹೊರಾಂಗಣದ ಚಿತ್ರೀಕರಣವನ್ನು ಮಾತ್ರ ಮಾಡಿದ್ದು. ತುಂಬ ಚೆಂದ ಇದೆ ದೇವಸ್ಥಾನ, ಸುಂದರವಾಗಿದೆ, ವಿಶಾಲವಾಗಿದೆ ದೇವಸ್ಥಾನ. ತುಂಬ ಸ್ಟೆಪ್ ಇದೆ, ಬರುವಾಗ ತುಂಬ ಮೆಟ್ಟಿಲುಗಳಿದೆ, ಅದನ್ನು ಏರಿ ಬರಬೇಕು ಈ ದೇವಸ್ಥಾನಕ್ಕೆ. ನಾವು ಹಿಂದುಗಡೆಯಿಂದ ಬಂದದ್ದು, ಏಕೆಂದರೆ ಇಲ್ಲಿ ಅಮ್ಮನಿಗೆ ನಡೀಲಿಕ್ಕೆ ಸ್ಟೆಪ್ಪಲ್ಲೆಲ್ಲ ನಡೀಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಹಾಗೆ ನಾವು ಹಿಂದುಗಡೆಯಿಂದ ಬಂದದ್ದು. ಅಲ್ಲಿ ಹಿಂದುಗಡೆ ಗೇಟ್ ಉಂಟು, ಅಲ್ಲಿ ಬಿಡ್ತಾರೆ ವಯಸ್ಸಾದವರಿಗೆ, ಮತ್ತು ಸ್ವಲ್ಪ ಸ್ಟೆಪ್ಪಲ್ಲೆಲ್ಲ ನಡೆದುಕೊಂಡು ಆಗೋದಿಲ್ಲಲ್ಲ ಅವರಿಗೆ, ಅಲ್ಲಿ ಹಿಂದುಗಡೆಯಲ್ಲಿ ಬಿಡ್ತಾರೆ. ಇಲ್ಲಿಂದ ಹೊರಟೆವು. ಈಗ ನಾವು ಇಲ್ಲಿ ಅನ್ನಪೂರ್ಣೇಶ್ವರಿ, ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೊರಟೆವು. ನೋಡಿ, ಇಲ್ಲಿ ಸೇತುವೆ ಉಂಟು. ಇಲ್ಲಿ ಮಳೆಗಾಲದಲ್ಲಿ ಇಲ್ಲಿ ಸೇತುವೆಗೆ ತುಂಬ ನೀರು ತುಂಬಿರ್ತದೆ, ಆಚೆ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಈಗ ನೋಡಿ, ಈಗ ನೀರು ಅಷ್ಟಿಲ್ಲ, ಇನ್ನು ಸ್ವಲ್ಪ ಇದೆ. ಸ್ವಲ್ಪ ಹೊತ್ತಿನಲ್ಲಿ ಈಗ ಹೊರನಾಡು ದೇವಸ್ಥಾನ ಬರ್ತದೆ. ನೋಡಿ, ಇದು ಹೊರನಾಡು ದೇವಸ್ಥಾನ. ಇಲ್ಲಿ ಕೂಡ ಸ್ಟೆಪ್ ಇದೆ. ಇಲ್ಲಿ ಆದರೆ ನಾವು ಹೇರಿಕೊಂಡೇ ಹೋಗಬೇಕು, ಮೆಟ್ಟಲು ಹತ್ತಿಯೇ ಹೋಗಬೇಕು. ಮೆಲ್ಲ ಮೆಟ್ಟಲು ಹತ್ತಿ ಹೋಗ್ತಾ ಇದ್ವಿ ನಾವು. ನನ್ನ ಜೊತೆ ಅಮ್ಮ ಇದ್ದರು, ಮತ್ತೆಲ್ಲ ಮುಂದೆ ಕಡೆ ಹೋಗಿದ್ದರು. ಹಾಗೆ ನಾನು ಮತ್ತು ಅಮ್ಮ ಸ್ವಲ್ಪ ಹಿಂದುಗಡೆ ಇದ್ವಿ. ಶಾಲಾ ಮಕ್ಕಳೆಲ್ಲ ಬಂದಿದ್ದರು ಟ್ರಿಪ್ಪಿಗೆ. ಇಲ್ಲಿದ್ದು ಕೂಡ ಒಳಗಿದ್ದು ಚಿತ್ರೀಕರಣ ಮಾಡಲಿಕ್ಕೆ ಆಗೋದಿಲ್ಲ, ವೀಡಿಯೋದಲ್ಲಿ ತೋರಿಸಲಿಕ್ಕೆ ಆಗೋದಿಲ್ಲ, ಅಂದರೆ ತೆಗಿಲಿಕ್ಕಿಲ್ಲ. ವೀಡಿಯೋ ಸ್ವಿಚ್ ಆಫ್ ಮಾಡಬೇಕಾಗ್ತದೆ ಒಳಗೆ ಹೋಗುವಾಗ. ಹೊರಗಿದ್ದು ಚಿತ್ರೀಕರಣ ಮಾತ್ರ ಮಾಡಿದ್ದು. ಶಾಲಾ ಮಕ್ಕಳೆಲ್ಲ ಸರತಿ ಸಾಲಿನಲ್ಲಿ ನಿಂತು ಹೋಗ್ತಾಯಿದ್ರು ಒಳಗಡೆ. ನಾವು ಕೂಡ ಅವರೊಟ್ಟಿಗೆ ಹೋದೆವು. ತುಂಬ ಸುಂದರವಾಗಿದೆ ದೇವಸ್ಥಾನ. ನಾವಿಲ್ಲಿಗೆ ಬರ್ತಾ ಇರ್ತೇವೆ, ಈ ದೇವಸ್ಥಾನಕ್ಕೆ ಬರ್ತಾ ಇರ್ತೇವೆ ನಾವು. ನಂತರ ಇಲ್ಲಿ ಸೇವೆದೆಲ್ಲ ರಶೀದಿಯೆಲ್ಲ ಮಾಡಿ, ಅಕ್ಷರಾಭ್ಯಾಸದ ರಶೀದಿಯೆಲ್ಲ ಮಾಡಿದೆವು. ಮಾಡಿ ನಂತರ ಅಕ್ಷರಾಭ್ಯಾಸಕ್ಕೆ ಹೋದೆವು. ಸರಿ, ಎದುರುಗಡೆ ಹೋಗಿ ಎಲ್ಲರೂ ಒಳಗಡೆ ಬಿಡ್ತಾರೆ, ಆಯ್ತಾ? ಮಾರ್ಗೇಶ್ವರ ಮಾಸ ಶುಕ್ಲ ಪಕ್ಷ ಶ್ರೇಷ್ಠ ಮಂಗವಾಸರಕ್ತಾಯ ಮಂಗವಾರ ಶುಭ ನಕ್ಷತ್ರ ಯಜಮಾನಸ್ಯ ಅನ್ಯರ್ಥ ನಕ್ಷತ್ರ ನಕ್ಷತ್ರ ಸಂದೀಪ್ ಕಾಮದ ಯಜಮಾನಸ್ಯ ಧರ್ಮಪತ್ನಿಯ ನಕ್ಷತ್ರ. ಹೌದಾ? ಸರಿ. ಆಶ್ಲೇಷ ನಕ್ಷತ್ರ ಕರ್ಕ ರಾಶಿ ಜಾತಾಯ ಅಕ್ಷಿತ ನಂದ್ಯ ನಕ್ಷತ್ರ. ಅನುರಾಧ ನಕ್ಷತ್ರ ಅಕ್ಷಿತ ರಾಶಿ ಜಾತಾಯ ನಿಹಾಲ್ ನಾಮಧೇಯಸ್ಯ ದಯಾಂಶ್ ನಾಮಧೇಯಸ್ಯ ಸ್ವಾತಿ ನಕ್ಷತ್ರ ತುಲಾ ರಾಶಿ ಜಾತಸ್ಯ ಯಜಮಾನಸ್ಯ ಸಹ ಕುಟುಂಬಸ್ಯ ಕ್ಷೇಮ ಸ್ಥೈರ್ಯ ಆಯುಷ್ಯ ಇಷ್ಟೈಶ್ವರ್ಯ ವಿರುದ್ಧಂ ಧರ್ಮಾರ್ಥ ಕಾಮ ಮೋಕ್ಷ ಚಿತ್ತದ ಪರಮಾರ್ಥ ಸಿದ್ಧಾರ್ಥಂ ಗಣಪತಿ ಸಹಿತ ಆದಿಶಕ್ತ್ಯಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ಸನ್ನಿಧೋ ಮೋಕ್ಷ ಕಾಲೇ ಆಚಾರ್ಯ ಮುಖೇನ
ಅಕ್ಷರಾಭ್ಯಾಸ ಸೇವೆ ಆದ ನಂತರ ನಾವು ಊಟಕ್ಕೆ ಹೋದೆವು. ಊಟ ಆದ ನಂತರ ಮತ್ತೆ ಮನೆಗೆ ಹಿಂತಿರುಗಿದೆವು. ನಾವು ಊಟ ಮಾಡಿದ ನಂತರ ನೋಡಿ ಪ್ಲೇಸ್ ಎಲ್ಲ ಎಷ್ಟು ಚೆಂದಾಗಿದೆ. ಪರಿಸರ ತುಂಬ, ವಾತಾವರಣ ತುಂಬ ತಂಪಾಗಿರ್ತದೆ. ಇಲ್ಲಿ ತುಂಬ ಖುಷಿ ಆಗ್ತದೆ ನೋಡುವಾಗ ವಾತಾವರಣ. ಮತ್ತು ನಾವು ಅಲ್ಲಿಂದ ಹೊರಟೆವು ಮನೆ ಕಡೆಗೆ. ದರ್ಶನ ಅಂತೂ ತುಂಬ ಚೆಂದ ಆಯಿತು. ಅಕ್ಷರಾಭ್ಯಾಸ ಸೇವೆ ಆಯಿತು. ಈಗ ನಾವು ಮನೆಗೆ ಹೊರಟೆವು.